ಕದ್ರಿ ಶ್ರೀ ಮಂಜುನಾಥ ದೇವರ ಬಲಿ ಉತ್ಸವದ ಪ್ರಯುಕ್ತ ಬಿಕರ್ನಕಟ್ಟೆಯಲ್ಲಿ ಹಾಕಿರುವ ಭವ್ಯ ವೇದಿಕೆಯಲ್ಲಿ ಯುವ ಬಿಕರ್ನಕಟ್ಟೆ ವತಿಯಿಂದ ವಿಶೇಷ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಖ್ಯಾತ ವಕೀಲರಾದ ರಾಘವೇಂದ್ರ ರಾವ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯುವ ಬಿಕರ್ನಕಟ್ಟೆಯಿಂದ ಸಮಾಜಕ್ಕೆ ಮಾದರಿಯಾಗುವ ಕಾರ್ಯಕ್ರಮ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲೂ ಇಂತಹದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿ ಎಂದು ಹೇಳಿದರು. ನಾವು ಬೇರೆ ಬೇರೆ ನೋಡಿ ಬದುಕುದಾದ್ರೆ ನಮಗೆ ತುಂಬಾ ಸಮಸ್ಯೆಗಳು ಬರ್ತದೆ. ಆದ ಕಾರಣ ನಾವು ಹೇಗಿರ್ಬೇಕು ಹೇಳಿದ್ರೆ, ಆ ಕುದುರೆಗೆ ಓಡ್ತದೆ, ಕುದುರೆಗೆ ಚಾಟಿಂದ ಏಟು ಬೀಳ್ತದೆ, ಆದರೆ ಆ ಏಟು ಅವರ ದನಿ ಹೊಡೆಯುವುದು ಯಾಕೆ ಹೇಳಿದರೆ ಆ ಗೆಲ್ಲಬೇಕು ಹೇಳಿ. ಅದೇ ರೀತಿ ನಮಗೆ ಜೀವನದಲ್ಲಿ ಕೂಡ ತುಂಬ ಕಷ್ಟ ಬರ್ಬೋದು, ಆದರೆ ನಾವು ಅದನ್ನು ಎದುರಿಸಬೇಕು, ಯಾಕಂದರೆ ನಾವು ಗೆಲ್ಲಬೇಕಾಗ್ತೇವೆ. ನಾವು ಜೀವನದಲ್ಲಿ ಹೇಗಿರ್ಬೇಕು ಹೇಳಿದರೆ, ನಾನು ಶ್ರೇಷ್ಠ, ಅದು ಆತ್ಮವಿಶ್ವಾಸ. ಅದೇ ರೀತಿ ನಾನೊಬ್ಬನೇ ಶ್ರೇಷ್ಠ ಹೇಳಿದರೆ ಅದು ಅಹಂಕಾರ ಆಗ್ತದೆ. ಆದ ಕಾರಣ ನಾವು ನಮ್ಮ ಜೀವನದಲ್ಲಿ ನಾವು ಕನಸು ಮತ್ತು ಗುರಿ ಇರಬೇಕು. ನಮ್ಮ ಕನಸು ಗುರಿ ಆಗಬೇಕು, ಆದರೆ ಕನಸು ಗುರಿ ಆಗಬಾರ್ದು. ಅನಂತರ ತುಳು ಚಿತ್ರರಂಗದ ಹಾಸ್ಯ ಕಲಾವಿದ ಕುಸಲ್ ಧರಿಸಿ ನವೀನ್ ಟಿ ಪಟೇಲ್ ಅವರು ಮಾತನಾಡಿ, ಯುವ ಬಿಕರ್ನಕಟ್ಟೆಯವರು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಂತಸದ ವಿಚಾರ ಎಂದರು. ಸೌಹಾರ್ದದ ಮನ್ನೊಂದು ಮಂಡಲ ತಪ್ಪ ಅಂದು ಇಂಚಿ ಬಾಲಯ್ಯ ಸುದೇವರನ ಒಂಜಿ ಚರ್ಚಿ ಅಂಚಿ ಒಂಜಿ ಮುಸ್ಲಿಂ ಸಮಾಜದ ಒಂಜಿ ಪಲ್ಲಿ ಇಂಚಿ ಹಿಂದೂ ಸಮಾಜದ ಒಂಜಿ ಮಾಮಲ್ಲ ಮಾಗನದ ಮಂಜುನಾಥ ಸ್ವಾಮಿ ಎಂಚಿನೊಂಜಿ ಸೌಹಾರ್ದದ ಊರುಡು ಇವ ಬಿಕರ್ನಕಟ್ಟೆ ಜವನಿಯರು ಒಟ್ಟು ಸೇರಿದ ಒಂಜಿ ಕಾರ್ಯಕ್ರಮ ಮಲ್ಪೇರು ಬಂದಾಗ ಒಂಜಿ ಮಾಮಲ್ಲ ಸಾಧನೆದ ಕೆಲಸ. ಯಾನ್ ಈತೆ ಬಂದ್ಪಿನಿ ನಮ್ಮ ಸಮಾಜೋಡು ದೇವರು ಒಂದು ಆಯುಷ್ಯ ಕೊಡ್ತೀರು. ಅವಳ ಇತ್ತೆ ಅಜ್ಪರ್ದು ಬೊಕ್ಕ ಇಜ್ಜಿ ಡಾಕ್ಟರ್ ನಕುಲ್ಲೆ ಗ್ಯಾರಂಟಿ ಕೊರ್ಪುಜೇರಿ ಇಂಗ್ಲ ಡಾಕ್ಟರ್ ನಕುಲ್ನ ಕುಲ್ದೇರು ನೆಟ್ಟು ಆ 10 ವರ್ಷ ಆಯುಷ್ಯ ಕೊಡ್ತೀನಿ ದುಮ್ಮದಕ್ಲೆ ಕಾಣಲ್ಲ ಆರೋಗ್ಯಡು ಆ ಕೃಷಿ ಭೂಮಿ ಆವಡ ಅತನ ಭೂಮಿ ಬೆನ್ಪುರಂಜಿನ ಅವಕಾಶ ಇದ್ದ ಅದು ರೋಗೋಲು ಮಾತ ದೂರ ಎತ್ತನು ಇತ್ತ ಮಾತ ಈಸಿ ಫುಡ್ಡುಲ್ ಬತ್ತದು ಆ ಇಲ್ಲೇ ಕಣ್ಣದಕ್ಕೂ ನಮ್ಮ ಫುಡ್ಡು ಲಗಾಡ್ತಿತ್ತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಸಾಧಕರನ್ನು ಸನ್ಮಾನಿಸಲಾಯಿತು. ಫಲಾನುಭವಿಗಳಿಗೆ ಅಕ್ಕಿ ವಿತರಣೆಯು ನಡೆಯಿತು. ಇನ್ನು ಇದೇ ವೇಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದವರನ್ನ ಮನರಂಜಿಸಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಯುವ ಬಿಕರ್ನಕಟ್ಟೆಯ ಅಧ್ಯಕ್ಷರಾದ ನಾಗರಾಜ್, ಉಪಾಧ್ಯಕ್ಷ ಸದಾನಂದ, ಗೌರವಾಧ್ಯಕ್ಷರಾದ ಶರತ್ ಕುಮಾರ್, ನೇತ್ರತಜ್ಞರಾದ ಡಾ ಸುಧೀರ್ ಹೆಗ್ಡೆ, ಗಿರೀಶ್ ಕೊಟ್ಟಾರಿ, ಪುರುಷೋತ್ತಮ, ಚಿತ್ರನಟಿ ಪೂಜಾ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾದ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.